ಎಂ ದಿವಾಕರ್ ಇವರನ್ನು ಈ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಸಂರಕ್ಷಣಾ ಕೇಂದ್ರದ ವಿದ್ಯಾರ್ಥಿ ಕೊಟ್ಟು ಗೌರವಿಸಬೇಕಾಗಿ ನಾನು ಬಾಲ ಸಂರಕ್ಷಣಾ ಕೇಂದ್ರದ ಇವರಿಗೂ ಕೂಡ ನಮ್ಮ ಸಂರಕ್ಷಣಾ ಕೊಟ್ಟು ಗೌರವಿಸ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇವರನ್ನು ಕೂಡ ಕೊಟ್ಟು ಗೌರವಿಸುತ್ತೇನೆ. ಮತ್ತು ಹಾಗೆ ನಮ್ಮ ಲಯನ್ಸ್ ಮಂಗಳಾದೇವಿ ಕೂಡ ಬಹಳ ಹಿಂದಿನಿಂದ ಒಂದು ಒಳ್ಳೆಯ ಬಾಂಧವ್ಯ ನೆರವೇರಿದೆ. ಇಲ್ಲಿಯ ಅನ್ಯರಾದ ಅನಂತಕೃಷ್ಣ ಭಟ್ರು ನಮ್ಮ ಆತ್ಮೀಯ ಸ್ನೇಹಿತರು, ಹಾಗೆ ನನ್ನ ಶಾಲಾ ಜೀವನದ ನಮ್ಮ ಸ್ಕೂಲ್ ಮೇಟ್ ಕೂಡ ಆಗಿದ್ದರು. ಈ ದಿವಸ ನಮ್ಮ ನವೀನ್ ಕುತ್ತರ್ ಅವರು ಈ ಪರಿಸರದವರು, ಅವರು ಈ ಆಶ್ರಮದ ತುಂಬ ಅಭಿಮಾನಿಗಳು. ಅವರ ವತಿಯಿಂದ ಅವರು ತುಂಬ ಹೇಳ್ತಾ ಇದ್ರು, ಈಗ ಮಕ್ಕಳಿಗೆ ಒಂದು ಆಟೋಟ ಸ್ಪರ್ಧೆ ಕೂಡ ಏರ್ಪಡಿಸಿದ್ದಾರೆ. ಅದಕ್ಕೆಲ್ಲ ಪುಟಾಣಿ ಮಕ್ಕಳು ಭಾಗವಹಿಸಬೇಕು, ಎಲ್ಲರೂ ಸಂತೋಷ ಪಡಬೇಕು. ನಿಮ್ಮೊಟ್ಟಿಗೆ ನಾವು ಕೂಡ ಸಂತೋಷ ಪಡ್ತೇವೆ. ಒಂದು ಸಂತೋಷದ ವಿಚಾರ ಅಂದರೆ ಮಕ್ಕಳೊಟ್ಟಿಗೆ ಮಕ್ಕಳಾಗುವಂಥ ಒಂದು ಭಾಗ್ಯ ನಮಗೆ ಈ ಕೇಂದ್ರದಲ್ಲಿ ಸಿಕ್ಕಿದೆ. ಆದ್ದರಿಂದ ಈ ಸಲ ಒಂದು ವಿಶೇಷವಾಗಿ ನಮ್ಮ ಮನು ಹಾಗೂ ಅವರ ದಂಪತಿಯವರ ಒಂದು ಈಗ ಹುಟ್ಟುಹಬ್ಬದ ಒಂದು ಇಲ್ಲಿ ಕೇಕನ್ನು ಈಗ ಕಟ್ ಮಾಡ್ತಿದ್ದೇವೆ ನಾವು. ಹುಟ್ಟುಹಬ್ಬದ ಇಲ್ಲಿ ಇದ್ದಾರೆ ಮಕ್ಕಳು. ಈಗ ಅದು ಒಂದು ವಿಶೇಷವಾಗಿ ಕಾರ್ಯಕ್ರಮ ಇಟ್ಟಿದೆ. ಹಾಗೆಯೇ ಮಕ್ಕಳಿಗೆ ಸಣ್ಣ ಸಣ್ಣ ಇವತ್ತೊಂದು ಕಾರ್ಯಕ್ರಮ ಆಟೋಟ ಸ್ಪರ್ಧೆ, ಅದನ್ನೆಲ್ಲ ಇದು ಭಾಷಣ ಮಾಡುವ ಒಂದು ಕಾರ್ಯಕ್ರಮ ಅಲ್ಲ. ನಿಮ್ಮೊಟ್ಟಿಗೆ ನಾವು ಈ ದಿನ ಇದ್ದು ಕಾಫಿ ಹಾಗೆ ಊಟೋಪಚಾರ ಇದನ್ನೆಲ್ಲ ನಾವು ನಿಮ್ಮೊಟ್ಟಿಗೆ ಇದ್ದು ನಾವು ಇವತ್ತು ಮಕ್ಕಳೊಟ್ಟಿಗೆ ನಾವು ಮಕ್ಕಳಾಗಿ ಇರಲಿಕ್ಕೆ ಬೇಕಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ಹಾಗಾಗಿ ತಾವು ಎಲ್ಲರೂ ಇಲ್ಲಿ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನೋ ಆ ಕಾರ್ಯಕ್ರಮದಲ್ಲಿ ಆಮೇಲೆ ಊಟೋಪಚಾರ ನಮ್ಮ ನವೀನ್ ಕುತ್ತರ್ ಇಲ್ಲಿಯವರೇ ಬಹುಶಃ ಈ ಪರಿಸರದಲ್ಲಿ ಯಾವಾಗಲೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಈ ಗ್ಯಾರೇಜ್ ಮಾಲಕರ ಸಂಘದ ಕಾರ್ಯದರ್ಶಿ ಕೃಷ್ಣಶ್ರೀಯನ್ನು ಇದ್ದಾರೆ, ಹಾಗೆ ಕೋಶಾಧಿಕಾರಿ ಅವರಿದ್ದಾರೆ, ಹಾಗೆ ಎಲ್ಲ ನಮ್ಮ ಗ್ಯಾರೇಜ್ ಮಾಲಕರ ಸಂಘ ಎಲ್ಲರೂ ಬಂದಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ದೇವರು ನೆರವೇರಿಸಲಿ ಅಂತ ದೇವರ ಪ್ರಾರ್ಥನೆ ಮಾಡಿ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಅಂತ ಮಕ್ಕಳೊತ್ತಿಗೆ ನಾವು ಮಕ್ಕಳಾಗಿ ನಿಮ್ಮ ಹತ್ರ ಕೇಳಿಕೊಳ್ಳುತ್ತಾ ಹೇಳಿರ್ತಾರೆ. ನಮ್ಮ ಮಕ್ಕಳು ವಿದ್ಯಾ ಬುದ್ಧಿಯ ಐಶ್ವರ್ಯ ಅಂತಸ್ತದಲ್ಲಿಯೂ ಇದ್ದಾರೆ. ಯಾಕೆಂದರೆ ಸರ್ ಮಕ್ಕಳನ್ನು ತುಂಬ ಚೆನ್ನಾಗಿ ಯಾವ ಥರದ ಕೊರತೆ ಇಲ್ಲದೆ ಅವರು ಸಾಕ್ತಾ ಇದ್ದಾರೆ ನಮ್ಮ ಮಕ್ಕಳನ್ನು. ನಮ್ಮ ಮನೆಯಲ್ಲೂ ಸಹ ಅಷ್ಟು ಅವರಿಗೆ ಕೊಡುವಂಥ ಇದು ಯಾರ ಮನೆಯಲ್ಲೂ ಇಲ್ಲ. ಮನೆಯ ಮಕ್ಕಳಿಗೆ ಯಾರಿಗೂ ಇಲ್ಲ. ಅಂಥ ಅನಾಥ ಮಕ್ಕಳಿಗೆ ಸರ್ ತಮ್ಮ ಮಕ್ಕಳಿಗೆ ಕಷ್ಟ ಕೊಡಬಾರ್ದು, ಖುಷಿಯಲ್ಲಿ ಸಂತೋಷದಲ್ಲಿ ಇರಬೇಕು ಅಂತ ತುಂಬ ಮಕ್ಕಳಿಗೆ ಎಲ್ಲ ಪ್ರೋತ್ಸಾಹ ಮಾಡಿ ಓದೋದ್ರಲ್ಲಿ ಎಷ್ಟು ಬೇಕಾದರೂ ಓದಿ ಡಾಕ್ಟ್ರ, ಇಂಜಿನಿಯರ, ಲಾಯರ ಏನು ಬೇಕಾದರೂ ಹಾಗೆ ನೀವು ಏನಿಲ್ಲ ಹೊಟ್ಟೆಗೆ ಬಟ್ಟೆಗೆ ಹಣಕಾಸಿಗೆ ಫೀಸ್ ಫುಲ್ ಡೊನೇಟ್ ಸರ್ ಕೊಡ್ತಾರೆ. ಮಕ್ಕಳು ವಿದ್ಯೆ ಕಲೀರಿ, ನೀವು ಏನು ಬೇಕಾದರೆ ಆಗ್ಬೋದು, ಬೇಜಾರು ಬೇಡಿ, ಎಂತ ಬೇಕಾದರೆ ಕೇಳಿ, ಬಟ್ಟೆ ಬರೀ ಏನು ಬೇಕಾದರೂ ಹಬ್ಬಕ್ಕೆ ಮಕ್ಕಳಿಗೆ ಬಟ್ಟೆ ಕೊಡ್ತಾರೆ. ಈಗಲೂ ನೆನ್ನೆ ಎಲ್ಲ ಮಕ್ಕಳಿಗೂ ಸೀರೆ, ಡಿಗ್ರಿ ಮಕ್ಕಳಿಗೆ ಡ್ರೆಸ್, ಹಬ್ಬಕ್ಕೆ ದೀಪಾವಳಿಗೆ ಅಂತ ಪ್ರತಿಯೊಂದು ಹಬ್ಬಕ್ಕೂ ಅವರು ಡ್ರೆಸ್ ಕೊಡ್ತಾ ಇದ್ದಾರೆ. ಕಾಡಿ ಬೇಡಿ ಕೊಡೋದು ಅವರು ತುಂಬ ಮಕ್ಕಳಿಗೋಸ್ಕರ ತುಂಬ ಕಷ್ಟಪಡ್ತಾರೆ. ಅದು ಯಾಕೆ ಈಗ ನಮಗೆ ಏನು ಬೇಜಾರು ಅಂದರೆ ಸರ್ ಬಗ್ಗೆ ಅವರಿಗೆ ವಯಸ್ಸಾಗ್ತಾ ಹೋಗ್ತಾರೆ. ಅದಕ್ಕೆ ನಮ್ಮ ಮಕ್ಕಳು ಅವರಿಗೆ ದುಃಖ ಕೊಡೋದಂಗೆ ಎಲ್ಲ ಸಬ್ಜೆಕ್ಟಲ್ಲಿ ಪಾಸಾಗಿ ಮಕ್ಕಳು ಸರಿಗೆ ಮೇಡಮ್ ಅವರಿಗೆ ಖುಷಿ ಪಡುವಂಗೆ ಮಾಡಿಕೊಂಡು ಇರಬೇಕಂತ ನಮ್ಮ ಮಕ್ಕಳಿಗೆ ಬೇಡ್ಕೊಳ್ತೀನಿ ನಿಮ್ಮನ್ನು. ಯಾಕೆಂದರೆ ಸರ್ ಅವರ ಸಂಸಾರದ ಬಗ್ಗೆ ಅವರಿಗೆ ಚಿಂತೆ ಇಲ್ಲ, ಈ 67 ಮಕ್ಕಳ ಬಗ್ಗೆನೇ ಚಿಂತೆ ಅವರಿಗೆ, ಸರ್ ಮೇಡಮ್ ಅವರಿಗೆ. ಅದಕ್ಕೆ ಅವರಿಗೆ ಚಿಂತೆಯನ್ನು ನೀವು ಫಾಲೋ ಮಾಡಿಕೊಂಡು ಮಾಡಬೇಡಿ. ನೀವು ವಿದ್ಯೆ ಕಲಿತು ಮಾರ್ಕ್ಸ್ ಎಲ್ಲ ತೆಗೆದು ನೀವು ಡಾಕ್ಟ್ರ, ಇಂಜಿನಿಯರ, ಲಾಯರ ಆಗಿ ಅವರಿಗೆ ಅದೇ ಪ್ರೀತಿ ನಿಮ್ಮ ಮೇಲೆ, ನಿಮಗೆ ಅದೇ ಬೇಕು ಮಕ್ಕಳ ಬಗ್ಗೆ. ಅವರು ಆಗಬೇಕು, ದೊಡ್ಡ ಓದಬೇಕು ಮಕ್ಕಳು, ಇಂಜಿನಿಯರ್, ಡಾಕ್ಟರ್ ಆಗಬೇಕು ಅಂತಲೇ ಆಸೆ. ಆ ಆಸೆನ ನಮ್ಮ ಮಕ್ಕಳು ನೆರವೇರಿಸ್ಕೊಟ್ರೆ ಸಾಕು.
ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂತ ಸಂಘದ ಅಧ್ಯಕ್ಷರಾದ ಶ್ರೀಯುತ ಎಂ ಯೋಗರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.
1979ರ ಒಂದು ಇತಿಹಾಸ ಇವತ್ತಿನವರೆಗಿದೆ. ಅಂತಾರಾಷ್ಟ್ರೀಯ ಮಕ್ಕಳ ವರ್ಷದಿಂದ ಹಿಡಿದು 2018 ಮುಕ್ತಾಯ, ಬರುವ ವಾರದಲ್ಲಿ ದೀಪಾವಳಿಯ ಹಬ್ಬದ ಸಂಭ್ರಮ, ಹೀಗೆ ನಿರಂತರ ಮುಂದೆ ಹೋಗ್ತಾ ಇದೆ. ಈ ಮಕ್ಕಳೆಲ್ಲ ನಮ್ಮದು ಒಂದೇ ಒಂದು ಕನಸು ಅಂದರೆ ಬೆಳೆದು ದೊಡ್ಡವರಾಗಿ ಒಳ್ಳೆಯ ಒಂದು ಉದ್ಯೋಗವನ್ನು ಅವರು ಹೊಂದಬೇಕು, ಒಳ್ಳೆಯ ಭವಿಷ್ಯ ಅವರಿಗೆ ಆಗಬೇಕು. ಆ ರೀತಿ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಯಾವ ರೀತಿ ಗ್ಯಾರೇಜ್, ವಾಹನಗಳ ಸುರಕ್ಷೆ, ವಾಹನಗಳ ಒಳ್ಳೆ ರೀತಿ, ಅದೇ ರೀತಿ ಇದು ಕೂಡ ಒಂದು ರೀತಿಯಲ್ಲಿ ಮಕ್ಕಳನ್ನು ಒಳ್ಳೆ ರೀತಿ ಬೆಳೆಸಬೇಕು. ಆ ನಂತರ ಅವರು ಸಮಾಜಕ್ಕೆ ಉಪಕಾರ ಆಗುವ ರೀತಿಯಲ್ಲಿ ಬದುಕಬೇಕು ಅಂತ ನಾವು ಯಾವಾಗಲೂ ಹೇಳೋದು. ಮರಳಿ ಇದಕ್ಕೆ ಸಂಸ್ಥೆಗೆ ಸಹಾಯ ಮಾಡಿ, ನಮಗೆ ಸಹಾಯ ಮಾಡಿದ್ದು ಯಾವತ್ತೂ ಹೇಳೋದಿಲ್ಲ. ಹಾಗೆ ನಮ್ಮದು ನಿರಂತರ ಈ ಜಾಗದಲ್ಲಿ ಅನ್ನದಾನ, ವಿದ್ಯಾದಾನ ನಡೀತಾ ಇದೆ. 1980ರಿಂದ 39 ವರ್ಷ, ಮುಂದಿನ ವರ್ಷ ನಾವು 40ನೇ ವರ್ಷ ಆಚರಿಸ್ತಾ ಇದ್ದೇವೆ. ಮಕ್ಕಳಿಗೆಲ್ಲ ಗೊತ್ತಿದೆ, ಈ ಹೊಸಬರು ಕೆಲವರು ಪ್ರಥಮ ಬಾರಿ ಬಂದವರು ಇರ್ಬೋದು, ಹಾಗೂ ಇಲ್ಲಿ ಇದ್ದಂಥ ಹಿರಿಯ ಅವರನ್ನು ಉದ್ದೇಶಿಸಿ ನಾನು ಒಂದು 2 ನಿಮಿಷ ಮಾತ್ರ ಹೇಳುವಂಥದ್ದು. 1980ರಿಂದ ಇಲ್ಲಿ ಈ ಸಂಸ್ಥೆ ನಡೆಸ್ತಾ ಇದ್ದೇವೆ. ಮಕ್ಕಳ ಆಶ್ರಯಧಾಮ ಅಂತ ನಾವು ಕರಿತೇವೆ ಅದನ್ನು. 2002ರಲ್ಲಿ ರಾಜ್ಯ ಪ್ರಶಸ್ತಿ ಕೂಡ ಬಂತು. ಅನೇಕ ಜನ ಬಂದು ಇಲ್ಲಿ ಮಕ್ಕಳ ಹುಟ್ಟುಹಬ್ಬವನ್ನು, ಅದೇ ರೀತಿ ಹಿರಿಯರ ನೆನಪಿನ ದಿನಗಳನ್ನು, ವಿವಾಹದ ವರ್ಧಂತಿಯ ಇದನ್ನು ಆಚರಿಸ್ತಾರೆ. ಇಲ್ಲಿಂದ 10 ಕಿಲೋಮೀಟರ್ ಮುಂದೆ ಹೋದರೆ ನಮ್ಮದು ಇನ್ನೂ ಒಂದು ದೊಡ್ಡ ಸಂಸ್ಥೆ, ಅದು ಗೋಶಾಲೆ, ಮಹಿಳಾ ಪುನರ್ವಸತಿ ಕೇಂದ್ರ, 10 ಎಕರೆ ನಿವೇಶನದಲ್ಲಿ 4 ಹಟ್ಟಿ. ಮುಂದಿನ ಆದಿತ್ಯವಾರ ನೀವೆಲ್ಲರೂ ಕೂಡ ಅಲ್ಲಿಗೆ ಸಹ ಬರಬೇಕು. ದೊಡ್ಡ ಕಾರ್ಯಕ್ರಮ, ಗೋಪೂಜೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಡಿಸೆಂಬರ್ 23ಕ್ಕೆ ಗ್ರಾಮೀಣ ಕ್ರೀಡಾಕೂಟ ಅಂತ ನಾವು ಮಾಡ್ತೇವೆ. ಗೋಶಾಲೆಯಲ್ಲಿ ವರ್ಷಕ್ಕೆ 3 ದೊಡ್ಡ ಕಾರ್ಯಕ್ರಮ. ಒಂದು ಜುಲೈ ಮಳೆಗಾಲ ಸಂದರ್ಭ ವನ ಮಹೋತ್ಸವ, ಅದಕ್ಕೆ ನಾವು ಬನಶಂಕರಿಯ ಆರಾಧನೆ ಅಂತ ನಾವು ಹೆಸರಿಟ್ಟಿದ್ದೇವೆ. ಅದೇ ರೀತಿ ದೀಪಾವಳಿಯ ಸಂದರ್ಭ, ಅದು ವಾರದ ಮಧ್ಯದಲ್ಲಿ ದೀಪಾವಳಿ ಬಂದರೆ ಅದರ ಮುಂದಿನ ಭಾನುವಾರ, ಅದಕ್ಕೆ ದಿನ ನೋಡೋದಿಲ್ಲ ನಾವು, ಗೋಪೂಜೆ ಕಾರ್ಯಕ್ರಮ ಮಾಡ್ತೇವೆ. ಮಧ್ಯಾಹ್ನದವರೆಗಿನ ಕಾರ್ಯಕ್ರಮ 10 ಗಂಟೆಗೆ ಪ್ರಾರಂಭ ಆದರೆ 2:30 ಗಂಟೆಗೆ, ಮತ್ತು ಪ್ರಸಾದ ಭೋಜನ ಹಾಗೆ. ಮತ್ತು ಡಿಸೆಂಬರ್ 23ಕ್ಕೆ ಗ್ರಾಮೀಣ ಕ್ರೀಡಾಕೂಟ, ಅದು ಇಡೀ ದಿವಸದ ಕಾರ್ಯಕ್ರಮ. ಅದಕ್ಕೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆಹ್ವಾನ ಮಾಡ್ತೇನೆ. ಯಾಕಂದರೆ ನಮ್ಮದು ಏಕಪಾತ್ರಾಭಿನಯ, ಅಲ್ಲಿ ಹೋದರೆ ಅಲ್ಲಿ ನಾವು ಗೋಶಾಲೆದು ಸೆಕ್ರೆಟರಿ, ಇಲ್ಲಿ ಬಂದರೆ ಇಲ್ಲಿದ್ದು, ಹೀಗೆ ನಮ್ಮದು ನಿರಂತರ ನಡೀತಾ ಇದೆ. ನೀವೆಲ್ಲ ಇಲ್ಲಿ ಬಂದಿದ್ದೀರಿ, 4 ಜನರಿಗೆ ಹೇಳ್ಬೋದು. ಅದೇ ರೀತಿ ಲಯನ್ಸ್ ಕ್ಲಬ್ನ ಮೂಲಕ ಕೂಡ, ಮಂಗಳಾದೇವಿ ಲಯನ್ಸ್ ಕ್ಲಬ್, ಇಲ್ಲೆಲ್ಲ ಪ್ರಾರಂಭದಿಂದಲೂ ಒಂದವರು ನಮ್ಮದು. ಹಾಗೆ ಭಾಳ ಹತ್ತಿರದಲ್ಲಿ ನಾವಿದ್ದೇವೆ. ನೀವು ಆಗಾಗ್ಗೆ ನೀವು ಬರಬೇಕು, ನಿಮ್ಮ ಕುಟುಂಬದವರನ್ನು ಸಹ ಇಲ್ಲಿ ಕರ್ಕೊಂಡು ಬನ್ನಿ. ಸೊ ಇಟ್ಸ್ ಎ ಟೀಮ್ ವರ್ಕ್. ಹಾಗೆ ನಮ್ಮ ಊರಿನವರು ಸಹ ಇದ್ದಾರೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ದೀಪಾವಳಿಯ ಶುಭಾಶಯವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಮಾತ್ರ ಅಲ್ಲ, ನಿಮ್ಮ ವೃತ್ತಿಯ ಬದುಕಿನಲ್ಲಿ ಇನ್ನಷ್ಟು ಎತ್ತರಕ್ಕೆ ನೀವು ಏರಬೇಕು. ಆರ್ಥಿಕ ಚೈತನ್ಯ ಇರ್ಬೋದು, ಸಂಪನ್ಮೂಲದ ಕ್ರೋಢೀಕರಣ ಇರ್ಬೋದು, ಆರೋಗ್ಯದ ದೃಷ್ಟಿಯಲ್ಲಿ ಕುಟುಂಬದವರಿಗೆಲ್ಲರಿಗೂ ಕೂಡ ಶ್ರೀರಾಮದೇವರು ಮತ್ತು ಇಲ್ಲಿಯ ಸ್ಥಳದ ವಿಶೇಷ ಕೊರಗಜ್ಜನ ಒಂದು ಆರಾಧನೆಯ ಕೇಂದ್ರ ಕೂಡ ಇಲ್ಲಿ ಎಲ್ಲರೂ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಶುಭ ಹಾರೈಸ್ತೇವೆ. ಹಾಗೂ ಮಕ್ಕಳೆಲ್ಲರ ಪರವಾಗಿ ನಮಗೆ ಇವತ್ತಿನ ಭೋಜನದ ವ್ಯವಸ್ಥೆ, ಇವತ್ತಿನ ಕಾರ್ಯಕ್ರಮದ ಒಂದು ಒಳ್ಳೆಯ ನಿರ್ವಹಣೆ, ಮಕ್ಕಳಿಗೆಲ್ಲ ಆಟ ಆಡಿಸಿ ನಾನು ಬರುವಾಗ ಎಲ್ಲ ಗಮನಿಸಿದೆ. ಭಾಳ ಖುಷಿ ಆಗ್ತದೆ ಮಕ್ಕಳಿಗೆ. ಯಾಕೆಂದರೆ ಬಾಲ್ಯದ ಜೀವನ ಅಂದರೆ ಹಾಗೆ. ಕುವೆಂಪುರವರು ಒಂದು ಕಡೆ ಹೇಳ್ತಾರೆ, ಆ ಬಾಲ್ಯವೇ ಹೋದೆಯ, ಆ ಕಾಲ ಒಂದಿತ್ತು, ದಿವ್ಯ ತಾನ ಆಗಿತ್ತು, ಅದು ಬಾಲ್ಯವಾಗಿತ್ತು. ಅಂದರೆ ಬಾಲ್ಯದ ದಿನಗಳು ಅದು ಇಡೀ ಜೀವನದ ಪುಸ್ತಕದ ಮೊದಲ ಪುಟ, ಮುನ್ನುಡಿ ಇದ್ದಾಗೆ. ಈಗ ನಾವು ಹಿರಿಯರಿದ್ದೇವೆ. ನನಗೆ 2 ವಾರದ ಹಿಂದೆ ಮಕ್ಕಳೇ ಒಂದು 70ನೇ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಿಸಿದರು. ಒಳಗೆ ಬರುವಾಗ ನನಗೆ ಸರ್ಪ್ರೈಸ್, 69 ಕಂಪ್ಲೀಟ್ ಆಗಿ 70, ನನಗೆ ಗೊತ್ತಿಲ್ಲ, ಇವರೇ ಆಚರಿಸಿದರು. ಆಗ ನಮಗೆ ನೆನಪಾಗುವಂಥದ್ದು ನಮ್ಮ ಮೊದಲ ಪುಟಗಳು, ಬಾಲ್ಯದ ಜೀವನ. ಹೈಸ್ಕೂಲ್ ಇರ್ಬೋದು, ಪ್ರೈಮರಿ ಶಾಲೆ ಇರ್ಬೋದು, ಆಗ ನಾವು ಹೋಗ್ಲಿಕ್ಕೆ ಮಾಡ್ತಾ ಇರ್ತೇವೆ. ಹಾಗೆ ಈ ಮಕ್ಕಳು ಸಹ ಅವ್ರದ್ದೇ ಆದಂಥ ಜೀವನ. ಆ ನಂತರ ಸ್ವಲ್ಪ ದೊಡ್ಡದಾದ ನಂತರ ಅವರಿಗೆ ಜಗತ್ತಂದರೆ ಏನು, ಕಷ್ಟ ಅಂದರೆ ಏನು, ಸುಖ ಅಂದರೆ ಏನು, ಇದೆಲ್ಲ ಮತ್ತೆ ಅರಿವಾಗ್ತದೆ. ಆದರೆ ಇಲ್ಲಿ ನಾವು ಪ್ರಾಮಾಣಿಕವಾಗಿ ಹೇಳ್ತೇವೆ, ಎಲ್ಲ
ಏನು ತಲೆ ಬಿಸಿ ನೀವು ಇಟ್ಕೊಳ್ಬೇಡಿ, ಅದೆಲ್ಲ ನಮಗೆ ಕೊಡಿ, ಜವಾಬ್ದಾರಿ ನಾವು ತಗೊಳ್ತೇವೆ, ಚೆಂದ ಮಾಡಿ ಕಲಿಯಿರಿ. ಅದು ಬಿಟ್ಟರೆ ಬೇರೆ ಯಾವ ಕಿರಿಕಿರಿ ಸಹ ಇಲ್ಲ. ನಾವೆಲ್ಲ ಚಿಮಣಿ ದೀಪದಲ್ಲಿ ಓದಿದವರು ಹಳ್ಳಿಯಲ್ಲಿ, ಎಲೆಕ್ಟ್ರಿಸಿಟಿ ಇರಲಿಲ್ಲ, ಮುಡಿಯ ಹಂಚಿನ ಅಂಥದ್ದು, ಕಾಲಿಗೆ ಚಪ್ಪಲಿ ಇರದೆ 3 ಮೈಲಿ ನಡೀತಿದ್ದೆವು ನಾವು. ಈಗ ಹಾಗಲ್ಲ, ಕಾಲ ಬದಲಾಗಿದೆ. ಈಗ ಹಾಗಲ್ಲ, ಬೇಕಾದಷ್ಟು ವ್ಯವಸ್ಥೆಗಳಿದೆ. ಆದರೂ ಕೂಡ ಮಾರ್ಕ್ ಕಡಿಮೆ ಆದರೆ ಸ್ವಲ್ಪ ಕಷ್ಟ, ಬಹಳ ತಲೆಬಿಸಿ ಆಗ್ತದೆ ನಮಗೆ. ನಾನು ನನ್ನ ಮನೆಯವರು ಬಂದರೆ ಒಬ್ಬೊಬ್ಬರದೇ ಮಾರ್ಕನ್ನು ಜಾಲಾಡಿಸ್ತಾರೆ, ನಮಗೆ ಪುರ್ಸೊತ್ತು ಇರೋದಿಲ್ಲ, ಅಷ್ಟು ಪೇಷನ್ಸ್ಗಳು ಸಿಕ್ಕೋದಿಲ್ಲ. ಬೇಕಾದ್ದೆಲ್ಲ ವ್ಯವಸ್ಥೆ ನಾವು ಮಾಡ್ತೇವೆ. ಆದರೆ ಓದಿ, ನಾಳೆ ದಿವಸ ನಿಮಗೆ ಭವಿಷ್ಯವನ್ನು ಒಳ್ಳೆಯದಾಗಿ ನೀವೇ ರೂಪಿಸಿಕೊಳ್ಬೇಕು ಅಂತ ಹೀಗೆ ನಾವು ಅಡ್ವೈಸ್ ಮಾಡುವಂಥದ್ದು ಇರ್ತದೆ. ಅಂತೂ ನೀವೆಲ್ಲ ಹಿರಿಯರು ಬಂದಿದ್ದೀರಿ, ನಮ್ಮ ಮಕ್ಕಳಿಗೆ ನಿಮ್ಮ ಆಶೀರ್ವಾದ ಕೂಡ ಬಹಳ ಬೇಕು, ಅದು ಸಹ ಭಾರಿ ಪ್ರಾಮುಖ್ಯ. ಒಳ್ಳೆಯ ಮನಸ್ಸಿನಲ್ಲಿ ಆ ಒಂದು ಈ ಆಶ್ರಮದ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿದರೆ ಅದು ಒಳ್ಳೆಯದಾಗ್ತದೆ. ಹಾಗೆ ಕೆಲವು ಮಕ್ಕಳಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ, ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆಲ್ಲ ಊಟ ಎಲ್ಲ ಕೊಟ್ಟಾಗ ಆ ತೃಪ್ತಿ ಏನಿದೆ ಅದು ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ರೂಪದಲ್ಲಿ ಅವರಿಗೆ ಸಿಗ್ತದೆ. ಹಾಗೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಮಕ್ಕಳ ಪರವಾಗಿ ನಿಮಗೆಲ್ಲ ತುಂಬ ಹೃದಯದ ಕೃತಜ್ಞತೆಗಳನ್ನು. ಯಾಕೆಂದರೆ ಪರಿಶ್ರಮದಲ್ಲಿ ಅವರು ಒಂದು ಆದಿತ್ಯ ಅವರ ಇಷ್ಟು ಒಟ್ಟು ಜನ ಸೇರಿಸೋದು ಸುಲಭ ಅಲ್ಲ, ನನಗೆ ಗೊತ್ತಿದೆ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಸುಮಾರು ದಿವಸ ಅದರ ಬಗ್ಗೆ ಯೋಚನೆ ಮಾಡಬೇಕು, ಯೋಜನೆ ಮಾಡಬೇಕು. ಸೇರಲಿಕ್ಕೆ ಶಕ್ತಿಯುತವಾದ ನಮ್ಮ ವ್ಯಕ್ತಿ ನಮ್ಮ ನವೀನ್ ಪುತ್ತಾರ್ ಮತ್ತು ಅವರ ಧರ್ಮಪತ್ನಿ. ಅವರು ಇಲ್ಲಿ ಇದ್ದಾರೆ ಇಲ್ಲ ಗೊತ್ತಿಲ್ಲ, ಅವರಿದ್ದರೆ ದಯವಿಟ್ಟು ಎದ್ದು ನಿಲ್ಲಿ, ನವೀನ್ ಕೂಡ ಎದ್ದು ನಿಲ್ಲಿ. ಯಾಕಂದರೆ ನಿಮ್ಮ ಈ ಶಕ್ತಿಯಿಂದ ನಾವು ಇಲ್ಲಿ ಸೇರಿದ್ದೇವೆ, ಇಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಇಂಥ ನಮ್ಮ ಬಡ ಮಕ್ಕಳಂತ ನಾನು ಹೇಳಬಾರ್ದು, ನಿಮಗಿಂತ ಬಡವ ನಾನು, ಆದರೂ ಅದೊಂದು ಹೇಳೋ ಮಾತಿದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾವು ಹಂಚಿ ಇಲ್ಲಿ ಕಾಫಿ ಟೀ ಅದಲ್ಲದೆ ಇಂಥ ಒಂದು ಆಟೋಟ ಸ್ಪರ್ಧೆ ಎಲ್ಲ ನಿಮ್ಮ ಜೊತೆ ಕಳೆದು ಭಾಳ ಸಂತೋಷ ಆಯಿತು. ಯಾಕಂದರೆ ನಮ್ಮ ಗ್ಯಾರೇಜಿ ಫೀಲ್ಡ್ ಕೂಡ 5ನೇ 4ನೇ 5ನೇ 6ನೇ ಕ್ಲಾಸ್ ಆಗುವಾಗ ಏನಾದರೂ ತಪ್ಪಿ ಫೈಲಾದರೆ ಈ ಸಲ ನಿನ್ನನ್ನು ಗ್ಯಾರೇಜಿಗೆ ಹಾಕೋದು ಅಥವಾ ಹೋಟ್ಲಿಗೆ ಹಾಕೋದು ಅಂತ ಮೊದಲಿನ ಒಂದು ಪಾಠ ಇದು ಟೇಪ್ ರೆಕಾರ್ಡ್ ಮಾಡಿಟ್ಟಾಗೆ ತಂದೆ ತಾಯಿದ್ದು. ಈ ಸರಿ ಫೈಲಾಡ ಮಿತ್ತ ಬಿತ್ತದ ಕೊರಗಸೆಟ್ಟು ನಮಗೆ ಫಸ್ಟ್ ಬೈದೆ, ಈ ಸರಿ ಫೈಲಾಡ ನೀನು ಗ್ಯಾರೇಜಿಗೆ ಪಾಡು ಅತ್ತಂದ ಹೋಟೆಲಿಗೆ ಪಾಡು ಅಂತ ಹೇಳಿ ಅಲ್ಲಿಂದ ನಾವು ಆ ಕಾಡಿನ ಮಧ್ಯೆಯಿಂದ ನಾವು ನಾಡಿಗೆ ಬಂದಾಗೆ ಗ್ಯಾರೇಜ್ ಫೀಲ್ಡಿಗೆ ಬಂದು ಭಾಳ ಕಷ್ಟಪಟ್ಟರು. ರಾತ್ರಿ ಶಾಲೆ ಕಲಿತು ಯಾವುದೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿ ಯಾರೇ ಒಂದು ಗ್ಯಾರೇಜ್ನ ಹುಡುಗ ಇದ್ದರೂ ಸಹ ಅವರ ಶಕ್ತಿಯನ್ನು, ಅವರ ಶಕ್ತಿ ಬೇರೆ ಒಂದು ಶಕ್ತಿ ಇದೆ, ಯಾಕಂದರೆ ಕೆಲಸದಲ್ಲದೆ ಬೇರೆ ಶಕ್ತಿ ಆಗಬೇಕು ಅಂತ ಹೇಳಿ ಅವರು ಆಟೋಟ ಸ್ಪರ್ಧೆ ಆಗಲಿ ಅಥವಾ ಶಾಲೆಯಲ್ಲಿ ಆಗಲಿ, ನಾನು ರಾತ್ರಿ ಶಾಲೆಗೆ ಹೋಗಿ ನಾನು 89% SLCಯ ಮಾರ್ಕ್ ತಗೊಂಡವ. ನನಗೆ ಮಾರ್ಕ್ಸು, ನನ್ನ ಹ್ಯಾಂಡ್ ರೈಟಿಂಗ್ ಮತ್ತು ನನ್ನ ಮಾರ್ಕ್ ನೋಡಿ ಸೈಂಟ್ ಅಲೋಸಿಯಸ್ ಕಾಲೇಜಿನ ಫಾದರ್ ಅವರು ನನಗೆ ಫ್ರೀ ಸೀಟ್ ಕೊಟ್ಟಿದ್ದಾರೆ ಫಸ್ಟ್ ಇಯರ್ BComಗೆ PUCಗೆ. ಅದರ ಮೇಲೆ ನನಗೆ ಬಟ್ಟೆ ಕೂಡ ಅದೇ ರೀತಿ ಇತ್ತು. ಆದರೆ ಒಂದು ದಿನ ನಾನು ಗ್ಯಾರೇಜಿಗೆ ಕೆಲಸ ಮಾಡಿ ಮಳೆ ಬರ್ತಾ ಉಂಟು ಅಂತೇಳಿ ಒಂದು ಮುಂಡು ಉಟ್ಕೊಂಡು ಸೈಕಲಲ್ಲಿ ಹೊಡೆದೆ. ಹೋಗುವಾಗ ಕೆಥೋಲಿಕ್ ಕ್ಲಬ್ ಹತ್ರ ಒಂದು ಗುರಿಗೆ ಬಿದ್ದು ನನ್ನ ಮುಂಡು ಅರ್ಧೋಯ್ತು, ಇಳಿದೆ, ಮುಂಡು ಎಳೆದು ಕಟ್ಟಿದೆ. ಮಳೆ ಬರ್ತಾ ಉಂಟು, ಹೋಗಿ ಸೈಕಲಲ್ಲಿ ಪಾರ್ಕ್ ಮಾಡಿದೆ. ಹೆಡ್ ಮಾಸ್ಟ್ರು ನೋಡ್ತಾರೆ, ತೌರೋ ಮಾಸ್ಟ್ರು. 7 ಗಂಟೆಗೆ ಒಳಗೆ ಹೋದೆ. ನನ್ನನ್ನು ಕರೆದ್ರು, ವಾಂಟೆಡ್ ಮಿಸ್ಟರ್ ವಸಂತ್ ಸಾಲ್ಯನ್. ಸರಿ, ನಾನು ಹೋದೆ. ಏನ್ರಿ, ಒಂದು ಕೈಯಲ್ಲಿ ವೈರಸ್ ಹಾಕ್ಕೊಳ್ಳಿ, ಒಂದು ಮುಂಡು ಕಟ್ಟಿ ಒಂದು ವೈರಸ್ ಕಟ್ಕೊಂಡು ಒಂದು ಕೋಳಿ ಇಟ್ಕೊಳ್ಳಿ ಕೈಯಲ್ಲಿ ಅಂತೇಳಿ. ನನಗೆ ಭಾಳ ಇದಾಯಿತು. ನಾನು ಕಾಲೇಜಿಗೆ ಬರುವ ನನಗೆ ಈಗ ಯಾಕೆ ಹೇಳ್ತೀನಿ, ಮುಂಡು ಬಿಡ್ರಿ, ಮುಂಡು ಉಟ್ಕೊಂಡು ಯಾರಾದರೂ ಶಾಲೆಗೆ ಬರ್ತಾರೆ, ಕೋಳಿ ಕಟ್ಟಕ್ಕೆ ಹೋಗೋದು ಅಂತೇಳಿದ್ರು. ನಾನು ಹೇಳಿದೆ, ಮುಂಡು ಬಿಚ್ಚಿ ತೋರಿಸಿದೆ, ಇಷ್ಟು ಉದ್ದ ಅರ್ದಿದೆ. ಸರಿ, ನೀವು ವಾಚ್ಮ್ಯಾನನ್ನು ಕರೆದು ಅದನ್ನು ಸ್ಟಿಚ್ ಮಾಡಲಿಕ್ಕೆ ಹೇಳಿದ್ರು. ಇಬ್ಬರು ಕೂಡಿ ಸ್ಟಿಚ್ ಮಾಡಿ ಗಟ್ಟಿ ಕಟ್ಟಿ ಬಂದೆ. ಆದರೆ ನೆಕ್ಸ್ಟ್ ಹೇಳಿದರು, ನಿಮಗೆ ಒಂದು ಪ್ಯಾಂಟ್ ಮತ್ತು ಶರ್ಟ್ ಡೌನ್ ಟೈಲರ್ನಲ್ಲಿ ಕೊಟ್ಟಿದ್ದೇನೆ ಹೊಲಿಸಲಿಕ್ಕೆ, ಅಲ್ಲಿಂದ ಹೋಗಿ ತೆಕ್ಕೊಳ್ಳಿ ಅಂತೇಳಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಕಲಿತು ನಾವು ಈ ರೀತಿಯಲ್ಲಿ ಬಂದು ಮುಟ್ಟಿದ್ದೇವೆ. ಈಗ ಇದು ನಾನು ಒಬ್ಬನ ನಮ್ಮ ಗ್ಯಾರೇಜಿನವರ ಕಥೆ ಅಲ್ಲ, ಇಲ್ಲಿ ನಡೆದವರು ಎಲ್ಲರೂ ಇದೇ ರೀತಿ ಇದ್ದವರು. ಯಾರು ಸಹ ಇದರಲ್ಲಿ ಒಂದಲ್ಲ ಒಂದು ಆಟೋಟ ಸ್ಪರ್ಧೆಯಲ್ಲಿ ಹೆಸರು ಬರಬೇಕು ಅಂತ ಮಾಡಿ ಮೇಲೆ ಬರುವವರು
ಅಂಥ ವ್ಯಕ್ತಿಗಳು ಇಲ್ಲಿರುವವರು. ಆದ್ದರಿಂದ ಈ ಇದರಲ್ಲಿ ನಮಗೆ ನವೀನರು ಮತ್ತು ನಮ್ಮ ಮನೋಹರಾಚಾರ್ಯ ಅವರ ಮಿಸ್ಸಸ್, ಅದೇ ರೀತಿ ಗುಣಪಾಲ್ ಮತ್ತು ಮಾಧವ್ ಬಂಗೇರು ಮತ್ತು ಅವರ ಮಿಸ್ಸಸ್ ಗೀತಾ ಶ್ರೀಮತಿ ಅವರು, ಅದಲ್ಲದೆ ನಮ್ಮ ಅಧ್ಯಕ್ಷರು ಎಲ್ಲರೂ ಗ್ಯಾರೇಜ್ನವರು ಎಲ್ಲ ಸೇರಿ ನಮ್ಮ ಗುಣಪಾಲ್ ಆಗಲಿ ದಿನೇಶ್ ಆಗಲಿ ಯಾರೆಲ್ಲ ಇದ್ದಾರೆ ಇಲ್ಲಿ ಅವರೆಲ್ಲ ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟಿದ್ದರಿಂದ ನಮಗೆ ಈ ಕೆಲಸಕ್ಕೆ ಬರಲಿಕ್ಕೆ ಅನುಕೂಲ ಆಯಿತು. ಇದು ನಾನು ಇಲ್ಲಿ ನಮ್ಮ ಸ್ವಾಮಿ ಕೊರಗಜ್ಜನವರ ಆಶೀರ್ವಾದದಿಂದ ಈ ಮಾತನ್ನಾಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಹಿರಿಯವರು ಅನಂತಕೃಷ್ಣರವರು ಇದ್ದಾರೆ. ನಾನು ಏನಾದರೂ ತಪ್ಪಿ ಮಾತಾಡಿದರೆ ನೀವು ದಯವಿಟ್ಟು ಕ್ಷಮಿಸಿ.